ಉಡುಪಿ ನಗರ ಠಾಣೆ ಪೊಲೀಸರು 60 ಮಂದಿಗೆ ಮೊಬೈಲ್ ಹಸ್ತಾಂತರಿಸಿದ್ದಾರೆ. ಮೊಬೈಲ್ ಕಳೆದುಕೊಂಡವರ ಮುಖದಲ್ಲಿ ಮಂದಹಾಸ ಮೂಡಿದೆ. 8,83,400 ರೂಪಾಯಿ ಮೌಲ್ಯದ 60 ಮೊಬೈಲ್ಗಳನ್ನು ಹಸ್ತಾಂತರ ಮಾಡಲಾಗಿದೆ. ಮೊಬೈಲ್ ಕಳೆದುಕೊಂಡವರಿಂದ ಸಿಎಐಆರ್ ಪೋರ್ಟಲ್ನಲ್ಲಿ ದೂರು ದಾಖಲಾಗಿತ್ತು. ಸಿಎಐಆರ್ನಲ್ಲಿ ದಾಖಲಾಗಿದ್ದ ದೂರು ನಗರ ಪೊಲೀಸ್ ಠಾಣೆಗೆ ಹಸ್ತಾಂತರವಾಗಿತ್ತು. 3 ತಿಂಗಳಲ್ಲಿ 60 ಮಂದಿಯ ಮೊಬೈಲ್ ಟ್ರೇಸ್ ಮಾಡಲಾಗಿತ್ತು. ಮೊಬೈಲ್ ವಶಕ್ಕೆ ಪಡೆದು ಸೂಕ್ತ ದಾಖಲೆ ಸಮೇತ ಮಾಲೀಕರಿಗೆ ಉಡುಪಿ ಪೊಲೀಸರು ಹಸ್ತಾಂತರಿಸಿದ್ದಾರೆ. ಇದರಿಂದಾಗಿ ಕಷ್ಟಪಟ್ಟು ಇಎಂಐ ಮೂಲಕ ಮೊಬೈಲ್ ಖರೀದಿಸಿದ್ದವರ ಮುಖದಲ್ಲಿ ಮಂದಹಾಸ ಮೂಡಿದೆ. 3 ತಿಂಗಳ ಬಳಿಕ ಮೊಬೈಲ್ ಕಂಡು ಪೊಲೀಸರಿಗೆ ಧನ್ಯವಾದವನ್ನ ವಾರಸುದಾರರು ತಿಳಿಸಿದ್ದಾರೆ. ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಸಂಭ್ರಮದ ವಾತಾವರಣವಿತ್ತು. ಮೊಬೈಲ್ ಕಳೆದುಕೊಂಡರೆ ಗಾಬರಿಯಾಗದೆ ಸಿಎಐಆರ್ ಪೋರ್ಟಲ್ನಲ್ಲಿ ದೂರು ದಾಖಲಿಸಿ. ಈ ವರ್ಷ ಸಿಎಐಆರ್ ಪೋರ್ಟಲ್ನಲ್ಲಿ ಮೊಬೈಲ್ ಕಳವು ದೂರು ಹೆಚ್ಚಾಗಿದೆ. ಮೊಬೈಲ್ ಕಳೆದುಕೊಂಡಾಗ ಪ್ಯಾನಿಕ್ ಆಗದೆ ಸಿಎಐಆರ್ ಮೂಲಕ ದೂರು ದಾಖಲಿಸಿ ಎಂದು ಸಾರ್ವಜನಿಕರಿಗೆ ಡಿವೈಎಸ್ಪಿ ಡಿಟಿ ಪ್ರಭು ಸಲಹೆ ನೀಡಿದ್ದಾರೆ. ಯಾರೇ ಇರಲಿ ಕಳ್ತನವನ್ನು ಮಾಡಬೇಡಿ, ಯಾಕಂದರೆ ಕಳ್ಕೊಂಡವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ಹಾಗೆ ಮತ್ತೆ ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಸಹ ಕೊಟ್ಟು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಸ್ಟೇಷನ್ ಅವರಿಗೆ ನಾವು 6 ತಿಂಗಳಿಂದ ಗಡಿ ಫೋನ್ ಮಾಡೋದು ಕೇಳೋದು ಎಲ್ಲ ಮಾಡ್ತಿದ್ವಿ. ಸರ್ ನಮಗೆ ರೆಸ್ಪಾನ್ಸ್ ಕೊಟ್ಟರು ಮಾತ್ರ ಒಳ್ಳೆ ರೀತಿಯಿಂದ. ಮತ್ತು ಈಗ ಸಿಕ್ಕಿದ ತಕ್ಷಣ ಸಿಕ್ಕಿದೆ ಮೇಡಮ್ ಬನ್ನಿ ಅಂದರೆ ತುಂಬ ಸಂತೋಷ ಆಯಿತು. ಎಷ್ಟೇ ವರ್ಷ ಆಗಲಿ ನಮಗೆ ಸಿಕ್ಕಿದೆ ಅಂದರೆ ಎಷ್ಟು ಖುಷಿ ಆಗ್ತದೆ ಸರ್. 1 ರೂಪಾಯಿ 2 ರೂಪಾಯಿ ತುಂಬ ಹಣ ಕೊಟ್ಟು ತೊಗೊಂಡಿರ್ತೀವಿ, ಅಷ್ಟೇ ಕಷ್ಟಪಟ್ಟು ದುಡಿದಿರ್ತೀವಿ. ಹೋಟ್ಲಲ್ಲಿ ಕೆಲಸ ಮಾಡ್ತೀವಿ, ಕೆಲವರು ಮನೆ ಕೆಲಸ ಮಾಡ್ಕೊಂಡಿರ್ತೀವಿ. ನಮ್ಮಂಥವ್ರು ಯಾವುದೇ ಆಗಲಿ ಕೆಲಸನೇ ಸರ್, ದುಡ್ದು ಸಂಪಾದನೆ ಮಾಡಿ ತೊಗೊಂಡಿರೋ ಹಣದ್ದಲ್ಲ ಸರ್. ಕಳ್ಕೊಂಡ ತಕ್ಷಣ ಎಷ್ಟು ಬೇಜಾರಾಗ್ತದೆ. ಮೊಬೈಲ್ ಇತ್ತು, ಆಮೇಲೆ ಆಧಾರ್ ಕಾರ್ಡ್ಗಳಿತ್ತು, ಕೆಲವು ನಮ್ಮ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಇತ್ತು, ಕಳೆದೋಗಿದೆ. ಈಗ ನಮಗೆ ಟೌನ್ ಪೊಲೀಸ್ ಸ್ಟೇಷನ್ಗೆ ನಾವು ದೂರನ್ನು ಕೊಟ್ಟಿದ್ದೇವೆ. ಇದರ ಬಗ್ಗೆ ಈ ದೂರಿನ ಪ್ರತಿಯನ್ನು ನಮ್ಮ ಇಲಾಖೆಗೆ ಕೂಡ ಕೊಟ್ಟಿದ್ದೇವೆ. ಅದರ ನಂತರ ಏಪ್ರಿಲ್ 2025ರಲ್ಲಿ ಕಳೆದೋದ ಮೊಬೈಲ್ ಇವತ್ತು ಮೊನ್ನೆ ನಮಗೆ ಕಾಲ್ ಮಾಡಿ ಹೇಳುವಾಗ ತುಂಬಾ ಸಂತೋಷವಾಯಿತು. ಅಂದರೆ ನಮ್ಮ ಮೊಬೈಲ್ಗೋಸ್ಕರ ಇಷ್ಟೊಂದು ಶ್ರಮ ಪಡ್ತಿದ್ದಾರೆ ನಮ್ಮ ಠಾಣಾ ಅಧಿಕಾರಿಗಳು ಅಂತೇಳಿ ನಮಗೆ ತುಂಬ ಸಂತೋಷವಾಯಿತು.